ಉಡುಪಿಯ ಬಜೆ ಅಣೆಕಟ್ಟು ಪ್ರದೇಶದ ಪೂರ್ವ ಭಾಗದಲ್ಲಿ ಅಂದರೆ ಪುತ್ತಿಗೆಯಲ್ಲಿರುವ ಸೇತುವೆ ಕೆಳಗೆ ಒಂದು ತಿಂಗಳಿಗಾಗುವಷ್ಟು ಬೇಕಾದಷ್ಟು ನೀರು ಇದೆ. ಇದನ್ನು ಸಮರ್ಪಕವಾಗಿ ಬಳಕೆ ಮಾಡದೆ ಉಡುಪಿ ಜನರಿಗೆ ರೇಷನ್ ಮಾದರಿಯಲ್ಲಿ ಕುಡಿಯುವ ನೀರು ನೀಡುವ ವ್ಯವಸ್ಥೆಯಿಂದ ತೊಂದರೆ ನೀಡುವ ಅಧಿಕಾರಿಗಳ ಕ್ರಮ ಸರಿಯಾದದ್ದಲ್ಲ. ತಪ್ಪು ಮಾಹಿತಿಯ ನಿರ್ಧಾರದಿಂದ 5 ದಿನಕ್ಕೊಮ್ಮೆ ನೀರು ನೀಡುತ್ತಿರುವ ಕ್ರಮ ಸರಿಯಾದದ್ದಲ್ಲ. ಈ ಹಿಂದೆ ಮಾಜಿ ಶಾಸಕರಾದ ರಘುಪತಿ ಭಟ್ ಮತ್ತು ನಗರಸಭೆ ನಿವೃತ್ತ ಅಧಿಕಾರಿ ಗಣೇಶ್ ಅವರ ಕಾರ್ಯಸಾಧನೆಯಿಂದ ಅಂದು ನೀರಿನ ಕೊರತೆ ನೀಗಿಸಿದ್ದರು. ಈಗ ನೀರಿದ್ದರೂ ಸಮರ್ಪಕವಾಗಿ ನಿರ್ವಹಣೆ ಮತ್ತು ಗರಿಷ್ಠ ಪ್ರಮಾಣದ ಮಾನದಂಡದಲ್ಲಿ ಜಲಾನಯನ ಪ್ರದೇಶದಲ್ಲಿರುವ ಗುಂಡಿಗಳಲ್ಲಿ ನೀರು ಎತ್ತುವ ಕ್ರಮ ಅಂದರೆ ವ್ಯವಸ್ಥಿತವಾಗಿ ಪಂಪಿಂಗ್ ಮಾಡದೇ ಇರುವುದು ಕೃತಕ ನೀರಿನ ಅಭಾವ ಸೃಷ್ಟಿ ಮಾಡಿ ಉಡುಪಿಯ ನಾಗರಿಕರಿಗೆ ಕುಡಿಯುವ ನೀರಿಗೆ ತೊಂದರೆ ಕೊಡುತ್ತಿದ್ದಾರೆ. ಈ ರೇಷನ್ ಪದ್ಧತಿಯನ್ನ ರದ್ದು ಮಾಡಿ ಜಲಾನಯನ ಪ್ರದೇಶದ ಪೂರ್ವದಲ್ಲಿರುವ ಕುಡಿಯುವ ನೀರನ್ನ ಸಮರ್ಪಕವಾಗಿ ಬಳಸಬೇಕು. ಇರುವ ನೀರನ್ನ ಕಾಲಕಾಲಕ್ಕೆ ಸದ್ಬಳಕೆ ಮಾಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ.